ಅಸ್ತ್ರ ಪ್ರೊಡಕ್ಷನ್ನ ಬ್ಯಾನರ್ನಲ್ಲಿ ಲಂಚುಲಾಲ್ ಕೆಎಸ್ ನಿರ್ಮಿಸಿರುವ ಅಶ್ವಥ್ ನಿರ್ದೇಶನದ ಮೀರಾ ಚಲನಚಿತ್ರ ಏಪ್ರಿಲ್ 11ಕ್ಕೆ ಬಿಡುಗಡೆಯಾಗಲಿದೆ ಎಂದು ಚಿತ್ರದ ನಿರ್ಮಾಪಕ ಲಂಚುಲಾಲ್ ಕೆಎಸ್ ಹೇಳಿದರು. ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಶ್ವಥ್ ಕಥೆ, ಚಿತ್ರಕಥೆ ಹಾಗೂ ಸಂಭಾಷಣೆ ಬರೆದು ನಿರ್ದೇಶಿಸಿದ್ದಾರೆ. ಈ ಚಿತ್ರ ತುಳು ಚಿತ್ರರಂಗದಲ್ಲಿ ಮಹತ್ವದ ಮೈಲಿಗಲ್ಲು ಆಗಲಿದೆ. ಈ ಚಿತ್ರ ತುಳು ಸಿನಿಮಾ ಇಂಡಸ್ಟ್ರಿಯಲ್ಲಿ ಮೊದಲ ಮಹಿಳಾ ಪ್ರಧಾನ ಚಿತ್ರವಾಗಿದೆ. ಚಿತ್ರದಲ್ಲಿ ಇಶಿತಾ ಶೆಟ್ಟಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದು, ಅರವಿಂದ್ ಬೋಳಾರ್, ಸ್ವರಾಜ್ ಶೆಟ್ಟಿ, ಜೆಪಿ ತುಮಿನಾಡು, ಪ್ರಕಾಶ್ ತುಮಿನಾಡು, ಮಂಜುರೈ ಮುಳೂರು, ರೂಪಶ್ರೀ ವರ್ಕಾಡಿ, ಯತೀಶ್ ಪೂಜಾರಿ, ಅಶ್ವಥ್, ಬೇಬಿ ಲಕ್ಷ್ಯ ಎಲ್ ಮುಂತಾದ ಕೋಸ್ಟಲ್ ವುಡ್ನ ಹೆಸರಾಂತ ಕಲಾವಿದರ ಜೊತೆಗೆ ಮುಂಬೈ ಮೂಲದ ತುಳು ವ್ಲಾಗರ್ ನಟಿ ರಕ್ಷಿತಾ ಶೆಟ್ಟಿ ಈ ಚಿತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಇದಲ್ಲದೆ ಕರಾವಳಿ ಭಾಗದ ಅನೇಕ ಪ್ರತಿಭೆಗಳು ಈ ಚಿತ್ರದಲ್ಲಿ ಬಣ್ಣ ಹಚ್ಚಿದ್ದಾರೆ. ಇದು ತುಳುವಿನ ಮೊದಲ ಮಹಿಳಾ ಪ್ರಧಾನ ಚಿತ್ರವಾಗಿದೆ. ಹೆಣ್ಣಿನ ಕನಸು, ನೋವು, ನಲಿವನ್ನು ಕೇಂದ್ರೀಕರಿಸಿರುವ ಗಟ್ಟಿ ಕಥೆಯನ್ನು ಒಳಗೊಂಡಿದೆ. ಮಹಿಳೆಯರು ತಮ್ಮ ಕನಸುಗಳನ್ನು ನನಸಾಗಿಸಲು ಸವಾಲುಗಳನ್ನು ಎದುರಿಸಿ ಸಾಧಿಸಲು ಸ್ಫೂರ್ತಿ ನೀಡಲಿದೆ ಎಂದು ನಿರ್ಮಾಪಕ ಲಂಚುಲಾಲ್ ಕೆಎಸ್ ತಿಳಿಸಿದರು. ಇತ್ತೀಚೆಗೆ ಅಸ್ತ್ರ ಪ್ರೊಡಕ್ಷನ್ ಲಾಂಛನದ ಆಶ್ರಯದಲ್ಲಿ ಮಂಗಳೂರಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಾಮಾಜಿಕ ಕಾರ್ಯಕರ್ತೆ ರಜನಿ ಶೆಟ್ಟಿ ಅವರಿಗೆ 1 ಲಕ್ಷ ರೂಪಾಯಿ ಅಸ್ತ್ರ ಸಂಸ್ಥೆಯಿಂದ ನೀಡಲಾಯಿತು. ಅಲ್ಲದೆ 300 ಮಂದಿ ಟ್ರಾಫಿಕ್ ಪೊಲೀಸರಿಗೆ ಕೊಡೆಗಳನ್ನು ವಿತರಿಸಲಾಗುವುದು ಎಂದು ಚಿತ್ರದ ನಿರ್ಮಾಪಕ ಲಂಚುಲಾಲ್ ಕೆಎಸ್ ಅವರು ಹೇಳಿದರು. ನಮ್ಮ ಜಪಣ್ಣದು ತುಳು ಪಂಡ ನಮ್ಮೊಂಜಿ ಫ್ಯಾಮಿಲಿ ಐಟ್ ಒಂಜಿ ವ್ಯಕ್ತಿನ ಮೂವಿ ಆ ಒಂದು ಪುನಗ ಎಂಗ್ಲ ಡೇಟ್ ಫಸ್ಟಿಗೆ ಬೇತನೆ ಇತ್ತಂದು. ಸೊ ಆ ಒಂಜಿ ಅಕಲ್ ಝೋನ್ ಪಂಡ ಒಂಜಿ ಪ್ರೊಡ್ಯೂಸರ್ ಒಂಜಿ ಮೂವಿಗೆ ಏತು ಭಂಗ ಬರೋಂದುಲ್ಲ, ಒಂಜಿ ಟೀಮ್ ಏತು ಭಂಗ ಬರೋಂದುಲ್ಲ ಆ ಝೋನ್ ಇತ್ತನಕ್ಲೆ ಗೊತ್ತಾಗುಂಡು ಏತು ಭಂಗ ಬಂತು. ಸೊ ಅಕಲ್ ಒಂಜಿ ಎಡ್ಡ ರೀತಿ ಮಾರ್ಕೆಟಿಂಗ್ ಆ ಒಂದು ಉಪನ ಟೈಮ್ ಯಾನ್ ಎನ್ನನೇ ಒಂಜಿ ಮೂವಿ ಪತ್ತೊಂದು ಅವಲ ಒಂಜಿ ಅಧ್ಯಕ್ಷ ಪೋಸ್ಟ್ ಇತ್ತನಾಗ ಅವು ನಮ್ಮ ಒಂಜಿ ಅಂಚಿಂಜಿ ಒಂಜಿ ಕಾಂಪಿಟೇಷನ್ ಬೊಡ್ಜಿ ಬಂದು ನಮ್ಮ ಅವೇನು ಇಂಜಿಗೆ ಬಂದ ಪ್ರಾಡಕ್ಟ್ ಎಡ್ಡೆ ಇತ್ತಂದ ಜನಕ್ಲ ದೆಪ್ಪರು ಯಾಪಲ ಬರೋಲಿ ಆ ಒಂಜಿ ಮೈಂಡ್ ಸೆಟ್ ನಮ್ಮ ಒಂಚೂರು ಎದುರು ಪಾಡ್ಯ ಅವಲ ಲಾಸ್ಟ್ ಟೈಮ್ ನಮ್ಮ ಇನ್ಫಾರ್ಮ್ ಅಂತಿತ್ತಂದು ಅಕಲ ಎಡ್ಡ ರೀತಿ ಆವೊಂದುಂಡು ನಮ್ಮ ಒಂಚೂರು ಎದುರು ಪಾಡೋಂದುಲ್ಲ. ಸೊ ಅಂಚಿನ ಡೇಟ್ ಏಪ್ರಿಲ್ 11 ಬರ್ತದುಂಡು. ತನ್ನ ಕನಸುಗಳನ್ನು ನನಸಾಗಿಸುವ ಪಯಣದಲ್ಲಿ ಸಮಾಜದಿಂದ ಸವಾಲುಗಳನ್ನು ಎದುರಿಸುವ ಯುವತಿಯ ಕಥೆಯನ್ನು ಈ ಚಿತ್ರವು ಹೇಳುತ್ತದೆ. ಈ ಚಲನಚಿತ್ರವು ಮಹಿಳೆಯರಿಗೆ ಅವರ ಕನಸನ್ನು ಜಯಿಸಲು ಮತ್ತು ಸಾಧಿಸಲು ಸ್ಫೂರ್ತಿ ನೀಡುತ್ತದೆ. ಮಂಗಳೂರು, ಕಟೀಲು, ಕಾಸರಗೋಡು, ಸಿತಾಂಗೋಳಿ, ಕುಂಬಳ ಮತ್ತು ಕರಾವಳಿ ಪ್ರದೇಶದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಚಿತ್ರೀಕರಣಗೊಂಡ ಮೀರಾ ತುಳು ಚಿತ್ರರಂಗದಲ್ಲಿ ಒಂದು ಮೈಲಿಗಲ್ಲು ಆಗಲಿದ್ದು, ಉತ್ತಮ ಕತೆ, ಅಭಿನಯ ಮತ್ತು ಸಾಮಾಜಿಕ ಸಂದೇಶದೊಂದಿಗೆ ಏಪ್ರಿಲ್ 11ರಂದು ಬಿಡುಗಡೆಯಾದಾಗ ಪ್ರೇಕ್ಷಕರ ಮೇಲೆ ಗಮನಾರ್ಹ ಪರಿಣಾಮ ಬೀರುವ ನಿರೀಕ್ಷೆ ಇದೆ ಎಂದು ನಟ ಸ್ವರಾಜ್ ಶೆಟ್ಟಿ ಹೇಳಿದರು. ಕುಡೂರು ಸೊನ್ಮೇಲೆ ಮಾತಿನ ಸಪೋರ್ಟ್ ಎಂಕ್ ಲಂಚಿನ ಕಲಾವಿದರನ್ನ ವ್ಯಕ್ತಿ ಶುರುಕಾದ ಪನವಿಲ್ಲ ಒಂಜಿ ಹೊಸ ರೀತಿದ ಸಿನಿಮಾ ದಯಮಂತದ ನಿಖಲ ಮಸ್ತ್ ಮಲ್ಲ ಸಪೋರ್ಟ್ ನೆಕ್ಕಿಬೋಡು ದಯಪಂಡ ಜನಕುಲು ಖಂಡಿತವಾದ್ಲ ಈ ಸಿನಿಮಾನ ಬತ್ತ ತೂವೋಡು ನೀವು ತೂಯರು ಬಂದ ಮಾತ್ರ ತುಳುಟು ಒಂಜಿ ಬದಲಾವಣೆ ಬರ ಸಾಧ್ಯ. ಅಸ್ತ್ರ ಪ್ರೊಡಕ್ಷನ್ ಮನ್ಪುನಂಚಿನ ಇದು ಬ್ಯಾಕ್ ಟು ಬ್ಯಾಕ್ ಬರ್ಪಿನ 4 ಸಿನಿಮಾಲ ಬೇತೆ ಬೇತೆ ಜಾನರ್ ಒಂದೊಂಜಿ ಫೀಮೇಲ್ ಓರಿಯೆಂಟೆಡ್ ಅನ್ನ ನೆಕ್ಸ್ಟ್ ನೆತ್ತರಿಕೆರೆ ಬ್ಲಡ್ ಅದಕ್ಕೂ ಕೂಡ ಒಂಜಿ ದೈವದ ಅಂಚ ಬೇತೆ ಬೇತೆ ಜಾನರ್ನ ಬತ್ತೊಂದು ಸಿನಿಮಾ ಅಂತಂದ್ರೆ ಸೊ ಒಂಜಿ ಬದಲಾವಣೆಗೆ ನಿಖಲ್ ಮಾತಿರ್ಲ ನಿಖುಲ್ ಉಂತೆರಂದಂಡ ಖಂಡಿತವಾದ್ಲ ಸಾಧ್ಯ ದಯಪಂಡ ಜನಕಲ್ ನಡಿ ಎತ್ತವರ ಮಲ್ಲ ಮಾಧ್ಯಮ ನಿಖುಲೇ ಪುನ ಇಂಕ್ಲಿಗೆ ಸೊ ಖಂಡಿತವಾದ್ಲ ನಿಖಲ ಮಾತಿರ್ಲ ಸಪೋರ್ಟ್ ಎಂಕಲೊಟ್ಟಿಗೆ ಉಂಡೊಂದು ಯಾನ್ ಎನ್ನುವೆ. ಸುದ್ದಿಗೋಷ್ಠಿಯಲ್ಲಿ ನಿರ್ದೇಶಕ ಅಶ್ವಥ್, ನಟಿ ಇಶಿತಾ ಶೆಟ್ಟಿ ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್, ಮಂಗಳೂರು.